ಇಂದು ಎಲ್ಲೆಡೆ ಕಾಂತಾರ ಸಿನಿಮಾದ ಹವಾನೆ ಜೋರಾಗಿದೆ. ಕಾಂತಾರ ಸಿನಿಮಾದಲ್ಲಿ ಪ್ರಮುಖ ಹೈಲೈಟ್ ತುಳುನಾಡಿನ ದೈವಾರಾಧನೆ. ತುಳುನಾಡಿನ ಪ್ರಮುಖ ದೈವಗಳಲ್ಲಿ ಒಂದಾದ ಪಂಜುರ್ಳಿಯ ಕಥೆಯನ್ನೇ ಮುಖ್ಯವಾಗಿರಿಸಿ ಕಾಂತಾರ ಚಿತ್ರಕಥೆ ಹೆಣೆಯಲಾಗಿದೆ. ಪಂಜುರ್ಳಿ ದೈವದ ಪ್ರಮುಖ ಆಕರ್ಷಣೆ ಇದರ ಮುಖವಾಡವಾಗಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಪುಣಚದ ಯಕ್ಷಗಾನ ಕಲಾವಿದರೊಬ್ಬರು ಗೆರಟೆಯಲ್ಲಿ ಪಂಜುರ್ಳಿ ಮುಖವಾಡವನ್ನು ತಯಾರಿಸುವ ಮೂಲಕ ತಮ್ಮ ಕಲಾ ಪ್ರೌಢಿಮೆ ಮೆರೆದು ಸುದ್ದಿಯಲ್ಲಿದ್ದಾರೆ. ಬಂಟ್ವಾಳ ತಾಲೂಕಿನ ಪುಣಚ ಗ್ರಾಮದ ಅಜೇರು ನಿವಾಸಿ ಸಚ್ಚಿದಾನಂದ ಪ್ರಭು ಗೆರಟೆಯಲ್ಲಿ ಪಂಜುರ್ಳಿ ಮುಖವಾಡ ತರಿಸಿದಂತಹ ಕಲಾವಿದರಾಗಿದ್ದಾರೆ. ಯಕ್ಷಗಾನದಲ್ಲಿ ವಿದೂಷಕನ ಪಾತ್ರದಲ್ಲಿ ನಿರ್ವಹಿಸುತ್ತಿರುವಂತಹ ಸಚ್ಚಿದಾನಂದ ಪ್ರಭು ತಮ್ಮ ಬಿಡುವಿನ ಸಮಯ ಗೆರಟೆಯಲ್ಲಿ ಕಲಾಕೃತಿಗಳನ್ನು ಮಾಡಿ ಮಾರಾಟ ಮಾಡುವ ವೃತ್ತಿಯಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ. ಗೆರಟೆಯಲ್ಲಿನ ಬಳಸಿಕೊಂಡು ಇಂದು ಹಲವಾರು ವಿವಿಧ ರೀತಿಯ ಕಲಾಕೃತಿ ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸ್ತಾ ಇದ್ದಾರೆ. ಇದರಿಂದ ಕೊಂಚ ಭಿನ್ನವಾಗಿರಬೇಕೆಂದು ಸಚ್ಚಿದಾನಂದ ಪ್ರಭು ಗೆರಟೆಯಲ್ಲಿ ಬಳಸಿಕೊಂಡು ಶಂಖ, ದೀಪ, ದೊಡ್ಡ ದೀಪ ಮೊದಲಾದ ವಸ್ತುಗಳನ್ನು ತಯಾರಿಸಿ ಗಮನ ಸೆಳೆದಿದ್ದಾರೆ. ಆದರೆ ಈ ಎಲ್ಲ ಕಲಾಕೃತಿಗಳಲ್ಲಿ ಅವರು ಇತ್ತೀಚೆಗೆ ತಯಾರಿಸಿದ ಪಂಜುರ್ಳಿ ದೈವದ ಮುಖವಾಡ ಎಲ್ಲರ ಗಮನ ಸೆಳೆದಿದೆ. ಹಂದಿಯ ತಲೆಯ ಮಾದರಿಯಲ್ಲಿರುವ ಪಂಜುರ್ಳಿ ದೈವದ ಮುಖವಾಡ ಕಲಾವಿದನಿಗೆ ಆಕರ್ಷಣೆಯಾಗಿ ಕಂಡುಬಂದ ಹಿನ್ನೆಲೆ ಗೆರಟೆಯನ್ನು ಉಪಯೋಗಿಸಿ ಯಾಕೆ ಈ ಮುಖವಾಡವನ್ನ ಮಾಡಬಾರದು ಎನ್ನುವ ಯೋಚನೆ ಮೂಡಿತ್ತು. ಅದರಂತೆ ಕಾರ್ಯಪ್ರವೃತ್ತರಾದ ಸಚ್ಚಿದಾನಂದ ಪ್ರಭು ನಿರಂತರ 2 ತಿಂಗಳ ಕಾಲ ಶ್ರಮವಹಿಸಿ ಅದ್ಭುತವಾಗಿ ಪಂಜುರ್ಳಿ ದೈವದ ಮುಖವಾಡ ತಯಾರಿಸಿದ್ದಾರೆ. ಈ ಪಂಜುರ್ಳಿಯ ಮುಖವಾಡವನ್ನು ಪ್ರದರ್ಶನಕ್ಕಾಗಿಯೂ ಕೊಂಡೊಯ್ಯುತ್ತಾರೆ. ಆ ಸಂದರ್ಭ ಇದನ್ನ ವೀಕ್ಷಣೆ ಮಾಡಲು ಬಂದ ಜನ ಕಾಲಲ್ಲಿದ್ದ ಚಪ್ಪಲಿ ತೆಗೆದು ನಮಸ್ಕರಿಸಿದ ಹಲವು ಘಟನೆಗಳು ಇದೆ ಎನ್ನುತ್ತಾರೆ ಕಲಾವಿದರಾದ ಸಚ್ಚಿದಾನಂದ ಪ್ರಭು. ದೀಪವನ್ನು ಎಲ್ಲರೂ ಮಾಡುವುದಿಲ್ಲ. ಅದು ದೇವಸ್ಥಾನದಲ್ಲಿ ನಾವೆಲ್ಲ ಒಳಗೆ ಗರ್ಭಗುಡಿ ಹತ್ತಿರ ಹೋಗುವಾಗಲೇ ಒಂದು ಎತ್ತರದ ದೀಪವನ್ನು ಇಟ್ಟಿರ್ತಾರೆ. ಅದನ್ನು ನೋಡಿದ ಕೂಡಲೇ ಇಂಥದ್ದೊಂದು ಮಾಡಬೇಕು ಎನ್ನುವಂಥ ಬಯಕೆ ಆಯಿತು ನನ್ನ ಮನಸ್ಸಿನಲ್ಲಿ. ಅದು ಯಾರು ಮಾಡಲಿಲ್ಲ ಇಷ್ಟರವರೆಗೆ. ಹಾಗೆ ಅದರ ಕೆಲಸ ಪೂರ್ತಿ ಆಗಬೇಕಷ್ಟೇ. ಇನ್ನು ಅದೊಂದು ಸಾಧಾರಣ 3 ತಿಂಗಳು ಆಗ್ತದೆ. ಹಾಗೆ ಮತ್ತು ಅದನ್ನು ಮಾಡಿದೆ. ಅದೇ ರೀತಿಯ ಮುಗ ಎನ್ನುವಂಥದ್ದು ಕೂಡ ಪಂಜುರ್ಳಿ ದೈವದ ಮುಗ ಬಹಳ ಚೆಂದ, ಅದು ನೋಡಲಿಕ್ಕೆ. ಅದು ಒಂದು ಕಲ್ಪನೆ ಬಂತು. ಹಾಗೆ ಅದರಲ್ಲಿ ಒಂದು 10-20 ಗೆರಟೆಗಳನ್ನು ಸೇರಿಸಿ ಒಂದು ಮಾಡಿದೆ. ಅದು ಸಹ ಒಂದು 2 ತಿಂಗಳು ಆಗಿದೆ ಅದಕ್ಕೆ ಕೆಲಸ.